ಅದೇ ರೀತಿ ನಮ್ಮ ಮಾಸ್ಟರ್ ಅಥ್ಲೆಟ್ ಅಸೋಸಿಯೇಷನ್, ಕರ್ನಾಟಕ ಮಾಸ್ಟರ್ ಅಥ್ಲೆಟ್ ಅಸೋಸಿಯೇಷನ್, ಇದರ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದಂಥ ನಮ್ಮ ಹಿರಿಯ ಸ್ಪೋರ್ಟ್ಸ್ ಮ್ಯಾನ್, ನಮ್ಮ ಹಿರಿಯ ಕ್ರೀಡಾಪಟುಗಳಿಗೆ ಒಂದು ಸ್ಫೂರ್ತಿ ಅಂದಂಥ ಆನಂದ್ ಸೋನ್ಸ್ ಅವರೇ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು. 85 ವರ್ಷದ ಆನಂದ್ ಸೋನ್ಸ್ ಅವರು ಇದ್ದಾರೆ, ನಿಮಗೂ ನಮಗೆ ಸ್ವಾಗತ. ಅದೇ ರೀತಿ PA ಮೊಹಮ್ಮದ್, ಇವರ ಸ್ಪೆಷಲಿಸ್ಟ್ ಅಂತ ಹೇಳಿದರೆ ವಾಕಥಾನ್, ಇಲ್ಲಿ ಬಹುಶಃ ಟ್ರೇತ್ಲಾನ್, ವಾಕಥಾನ್, ಡೆಕತ್ಲಾನ್, ಈ ತ್ಲಾನ್ಗಳನ್ನು ಮಾಡಿದಂಥ ಟ್ರೇತ್ಲಾನ್, ಇವರು ಲಾಂಗ್ ಜಾಗರ್ಸ್. ಅಂದರೆ 21 ಕಿಲೋಮೀಟ್ರ್, 42 ಹೇಳ್ತೀರಲ್ಲ ನಾವು, ಇದು 42 ಕಿಲೋಮೀಟರ್ಸ್ ಅಂತೇಳಿ ಮ್ಯಾರಥಾನ್ ಅದು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇಲ್ಲಿ ಅಲ್ಲ, ಬಾಂಬೆಯಲ್ಲಿ ಅಲ್ಲ, ಬೇರೆ ಗುಜರಾತ್, ಬೇರೆ ಬೇರೆ ಕಂಟ್ರಿಗಳಲ್ಲಿ. ಅದಲ್ಲದೆ ನಾವು ಇಲ್ಲಿ ಬಹುಶಃ 31ನೇ ನ್ಯಾಷನಲ್ ಮೀಟ್ ನಾವು ಪದುಚೇರಿಯಲ್ಲಿ ಮಾಡಿದ ನೆನಪು ನಮಗೆ. ಅವರು 400 ನಮ್ಮ ಜೊತೆಗೆ ರೀಲೆಯಲ್ಲಿ 400 ಮೀಟರ್ಸ್ ಅವರು ಓಡಿದ್ದಾರೆ. ಪಾಪ ಅವರು ಸ್ವಲ್ಪ ಕಾಲು ಸ್ವಲ್ಪ ಕಾರಣಾಂತರಗಳಿಂದ ನೋವು, ಆದರೂ ಶತಪ್ರಯತ್ನ ಮಾಡಿ ಒಳ್ಳೆಯ ಸ್ವಿಮ್ಮರ್ ಕೂಡ. ಸೊ ಆದ್ದರಿಂದ ನಿಮ್ಮನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೂ ನಮ್ಮ ಇನ್ನೊಬ್ಬ ಕ್ರಿಯಾಶೀಲ ಕ್ರೀಡಾಪಟು ಚಂದ್ರವರ್ಕರ್, ಇವರು ನಮ್ಮ ಅಲ್ಲಿ ಒಕ್ಕತನಲ್ಲಿ ನಮ್ಮ ಸಂಘದ ಅಂದರೆ ನಮ್ಮ ಅಸೋಸಿಯೇಷನ್ ಯಾವುದೇ ಕಾರ್ಯಕ್ರಮ ಇದ್ದರೂ ಅವರು ಸದಾ ಬಹಳ ಆತುರದಿಂದ ಅವರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರನ್ನು ನಾನು ಸ್ವಾಗತ ಇದ್ದೇನೆ. ಈಗ ನನ್ನ ಹೆಸರು ಡಿ ಪದ್ಮನಾಭ್ ಕುಮಾರ್, ಪ್ರಸ್ತುತ ಅಡ್ವೊಕೇಟ್ ಮ್ಯಾಂಗ್ಳೂರ್. ಪ್ರಸ್ತುತ ನಾನು ಹೈಕೋರ್ಟಲ್ಲಿ 5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಇದು ನನ್ನದು 7ನೇ ಅಂತಾರಾಷ್ಟ್ರೀಯ ಕ್ರೀಡಾಕೂಟ. ಇದು ನಮ್ಮ ಚೈನಾ ದೇಶದ ಭಾಗದ ತಾಯ್ಪೇಯಲ್ಲಿ ತಾರೀಕು 17/5/2025ರಿಂದ 30/5/2025ವರೆಗೆ ಸುಮಾರು 45,000 ಅಥ್ಲೆಟ್ಸ್ ಹಾಗೂ ಅಫಿಷಿಯಲಿ ಮೊನ್ನೆ ಡಿಕ್ಲೇರ್ ಆದ ಪ್ರಕಾರ 145 ರಾಷ್ಟ್ರಗಳೊಂದಿಗೆ ಸುಮಾರು 48 ಸ್ಥಳಗಳಲ್ಲಿ 45 ಮೇಲೆ ವಿಭಾಗ ಅಂದರೆ ಬೇರೆ ಬೇರೆ ಯಾವುದು ಗೋಲ್ಫು, ಸ್ವಿಮ್ಮಿಂಗ್, ಸೈಕ್ಲಿಂಗ್ ಹಾಗೆ. ಸೊ ಈವೆಂಟ್ಸಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನನ್ನ ಈವೆಂಟು 100, 200, 400, ಲಾಂಗ್ ಜಂಪು, 4x100, 4x400. ಸೊ ಇದರಲ್ಲಿ 100ಅಲ್ಲಿ ಹೀಟ್ ಸೆಲೆಕ್ಷನ್ ಆಗಿದ್ದೇನೆ, 200ಅಲ್ಲಿ ಹೀಟ್ ಸೆಲೆಕ್ಷನ್ ಆಗಿದ್ದೇನೆ, 400 ಹೀಟ್ ಸೆಲೆಕ್ಷನ್ ಫೈನಲಲ್ಲಿ. ಯಾಕಂದರೆ ಕೆಲವೆಲ್ಲ ಕಾರಣಾಂತರಗಳಿಂದ ಅದು ಅಷ್ಟೊಂದು ಪ್ರಭಾವ ಬರಲಿಲ್ಲ. ಆಹಾರ ಇರ್ಬೋದು ಅಲ್ಲ, ಸೊ ಲಾಂಗ್ ರೆಸ್ಟ್ ಇಲ್ಲದೆ ನನ್ನ ಇದು ಬೆಳ್ಳಿ ಪದಕ ನಾನು 4x100 ಆ್ಯಂಡ್ 4x400ಅಲ್ಲಿ 4x100 ಆ್ಯಂಡ್ 4x400ಅಲ್ಲಿ ಬೆಳ್ಳಿ ಪದಕವನ್ನು ನಾನು ತೃಪ್ತಿ ಪಡಬೇಕಾಯಿತು. ಈಗ ಇದು ನಂದು 7ನೇ ಅಂತಾರಾಷ್ಟ್ರೀಯ ಮೀಟ್. ನಂದು ಕ್ರೀಡಾಲೋಕ, ನಾನು ಪ್ರೊಫೆಷನಲ್ ಲಾಯರ್ ಆಗಿದ್ದರೂ ಕೂಡ ನಾನು ಸಾಧಾರಣ ಒಂದು 35-40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಅಥ್ಲೆಟ್ಸ್ ಪ್ರಾಕ್ಟೀಸ್ ಮಾಡಿದ್ದೇನೆ. 2014ರಿಂದ ನಾವು ಶ್ರೀಲಂಕಾ ಬಹುಶಃ ನಮ್ಗೆ ಶ್ರೀಲಂಕಾ ಮೀಟ್ ನಮ್ಮ ಮಾಸ್ಟರ್ ಅಥ್ಲೆಟ್ಸ್ ಅಸೋಸಿಯೇಷನ್ ಮುಖಾಂತರ ಬಹುಶಃ ನಾವು ಒಳ್ಳೆ ಸಂಖ್ಯೆಯಲ್ಲಿ ಹೋಗಿದೆ. 10, 15, 20ರಿಂದ ಮೇಲೆ ಆಯ್ತು. ಡೈನಾಮಿಕ್ ಲೀಡರ್ಶಿಪ್ಪು ಆಗ ಇವರಿದ್ರು, ಜೆರಲ್ಡ್ ಅಂತೇಳಿ ನಮ್ಮ ಅಸೋಸಿಯೇಷನ್ ಅಧ್ಯಕ್ಷರಾಗಿದ್ದರು. ಅವರ ಮುಖಾಂತರ ನಮ್ಮ ಲೋಕಲ್ ಇಲ್ಲಿ ಆನಂದ್ ಸೋನ್ಸರ ಲೀಡರ್ಶಿಪ್ನಲ್ಲಿ ನಾವು ಹೋಗಿದ್ದೆವು. ಆ ಸಂದರ್ಭದಲ್ಲಿ ಕೂಡ ನಾನು ಆ ಸಂದರ್ಭದಲ್ಲಿ 2014ರಲ್ಲಿ ಚಾಂಪಿಯನ್ ಅಂದರೆ ಹೇಗೆ ಅಂದರೆ ತಮಗೆ ಗೊತ್ತಿರ್ಬೋದು, ಒಬ್ಬ ಒಂದು ಈವೆಂಟಲ್ಲಿ ಚಾಂಪಿಯನ್ ಆಗಬೇಕಾದ್ರೆ 2 ಗೋಲ್ಡು 1 ಬೆಳ್ಳಿ, ಅಲ್ಲದ್ರೆ 2 ಬೆಳ್ಳಿ 1 ಗೋಲ್ಡು, ಹಾಗೆ ಅಲ್ಲದ್ರೆ 3 ಸಿಲ್ವರ್, ಹೀಗೆ ಇದ್ದದಕ್ಕೆ ಚಾಂಪಿಯನ್ ಅಂತ ಹೇಳ್ತಾರೆ. ಅದರಲ್ಲಿ ನಾನು 100 ಗೋಲ್ಡು, 200 ಗೋಲ್ಡು, 400 ಸಿಲ್ವರ್. ಅದೇ ರೀತಿ ಆ ಸಮಯದಲ್ಲಿ ನನ್ನ ಕೆಟಗರಿ ಬಹುಶಃ ಆ ಸಂದರ್ಭದಲ್ಲಿ 50 ಇರ್ಬೋದು, 50+. ಈಗ ನಂದು ಕೆಟಗರಿ 65+. ಈಗ ನನ್ನ ಪ್ರಾಯ
68. ಆದ್ದರಿಂದ 65 ಪ್ಲಸ್ ಈಗ, ಆಗ ಬಹುಶಃ 50ರ ಮೇಲೆ ಇತ್ತು. ಸೊ ಫಸ್ಟ್ 2014ರಲ್ಲಿ ನಾನು 100 ಗೋಲ್ಡು, 200 ಗೋಲ್ಡು ಮತ್ತು 400 ಸಿಲ್ವರ್ದ ಚಾಂಪಿಯನ್ ಆಗಿದೆ. ನಂತರ 2015ರಲ್ಲಿ ಕೂಡ ಅದೇ ಶ್ರೀಲಂಕಾದಲ್ಲಿ ಮೀಟ್ ಆಗಿತ್ತು. ಆ ಸಂದರ್ಭದಲ್ಲಿ 100 ಗೋಲ್ಡು, 400 ಗೋಲ್ಡು ಮತ್ತು 200ರಲ್ಲಿ ಸಿಲ್ವರ್, ಆ ಸಂದರ್ಭದಲ್ಲಿ ಕೂಡ ನಾನು ಚಾಂಪಿಯನ್. ಅದರ ನಂತರ ನಾನು 2016ರಲ್ಲಿ 35 ಮಾಸ್ಟರ್ ಅಥ್ಲೇಟ್ ಸಿಂಗಾಪುರದಲ್ಲಿ ನಾನು ಕೂಡ ಭಾಗವಹಿಸಿದೆ. ಆ 200 ಮೀಟರ್ ನಾನು ಬೆಸ್ಟ್ ಟೈಮಿಂಗ್ಸ್ 28.4 ರನ್ ಮಾಡಿದ್ದೇನೆ. ಆ ಸಂದರ್ಭದಲ್ಲಿ 35 ವರ್ಷಗಳ ಸಿಂಗಾಪುರ ಮೀಟ್ನಲ್ಲಿ 200 ಮೀಟರ್ ಮೆಡಲ್ ಪಡೆದ ಕ್ರೀಡಾಪಟು ಭಾರತದ ನಾನು ಒಬ್ಬನಾಗಿದ್ದೇನೆ. 2016ರಲ್ಲಿ ಏಷ್ಯನ್ ಮೀಟ್ ಹೋಗಿದೆ, ಅದು ಕೂಡ ಸಿಂಗಾಪುರಲ್ಲಿ ಆಯಿತು. ಸಿಂಗಾಪುರದಲ್ಲಿ ಕೂಡ ಬಹುಶಃ 400 ಮೀಟರ್ನಲ್ಲಿ ನಾನು ಬ್ರೌನ್ಸ್ ಮೆಡಲ್ ಬಂದ ತುಂಬ ಫೈಟ್ ಇತ್ತು. ಅದರ ನಂತರ 2017ಕ್ಕೆ ವರ್ಲ್ಡ್ ಮಾಸ್ಟರ್ಸ್ ಗೇಮ್ಸ್, ಅಂದರೆ ಅದು ಅಂದರೆ ಮಾಸ್ಟರ್ಸ್ ಒಲಿಂಪಿಕ್ ಅಂತ ಹೇಳ್ತಾರೆ. ಯಾಕಂದರೆ ಮಕ್ಕಳಿಗೆ ಅಮೆಚ್ಯೂರ್ ಅಥ್ಲೆಟ್ಸ್ನವರಿಗೆ ಒಲಿಂಪಿಕ್ ಇದ್ದ ಹಾಗೆ ಮಾಸ್ಟರ್ಸ್ನವರಿಗೆ ವರ್ಲ್ಡ್ ಮಾಸ್ಟರ್ ಗೇಮ್ಸ್, ಅದು ಕೆಲವು ಟೆಕ್ನಿಕಲ್ ಇಶ್ಯೂಗೋಸ್ಕರ ಹಾಗೆಲ್ಲ ಮಾಡ್ತಾ ಇಲ್ಲ. ಹಾಗೆ 2017ನಲ್ಲಿ ನ್ಯೂಜಿಲ್ಯಾಂಡ್ನಲ್ಲಿ ಆಕ್ಲೆಂಡಲ್ಲಿ ಇದು ವರ್ಲ್ಡ್ ಮಾಸ್ಟರ್ ಗೇಮ್ಸ್ ಅಂದರೆ ಮಾಸ್ಟರ್ಸ್ ಒಲಿಂಪಿಕ್ ಆಯಿತು. ಅಲ್ಲಿ ನಾನು ರೀಲೆಯಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ. ಅದರ ನಂತರ ನಾನು ಪೆನಾಂಗ್ 2018ರಲ್ಲಿ ಪೆನಾಂಗ್ ಮಲೇಷ್ಯಾ, ಇಲ್ಲಿ ಕೂಡ ನನ್ನ ಈವೆಂಟ್ ಎಲ್ಲ ಅದೇ 100, 200, 400 ಲಾಂಗ್ ಜಂಪ್, ಇದರಲ್ಲಿ ಬಹುಶಃ ಒಂದು 2 ಪದಕಗಳನ್ನು ಗಳಿಸಿದ್ದೇನೆ. ಅದರ ನಂತರ 2017ರಲ್ಲಿ ಆಕ್ಲೆಂಡಲ್ಲಿ ವರ್ಲ್ಡ್ ಮಾಸ್ಟರ್ ಗೇಮ್ ಒಲಿಂಪಿಕ್ ಆಯಿತು. ಅದರ ನಂತರ 2021ರಲ್ಲಿ ಕಾನ್ಸೆಯಲ್ಲಿ ಆಗಬೇಕಿತ್ತು. ಕಾನ್ಸೆಯಲ್ಲಿ ಆಗ 21 ಕಾನ್ಸೆ ಆಗಬೇಕು, ನಾವು ರಿಜಿಸ್ಟ್ರೇಷನ್ ಅದೆಲ್ಲ ಮಾಡಿದ್ರು ಕೂಡ ಆಗ ನಮ್ಮ ಪ್ಯಾಂಡಮಿಕ್ ಕೊರೋನಾದ ಕಾರಣದಿಂದಾಗಿ 2021 ಅದು 2-3 ಸಲ ಎಕ್ಸ್ಟೆನ್ಷನ್ ಆದರೂ ಕೂಡ ಅಲ್ಲಿ ಮತ್ತೆ ಒಲಿಂಪಿಕ್ ಅಸೋಸಿಯೇಷನ್ ಅವರು ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ಯಾಕಂತ ಹೇಳಿದರೆ ಒಲಿಂಪಿಕ್ ಅದು ಮಾಸ್ಟರ್ಸ್ ಆಗಲಿ ಇದು ಅಮೆಚೂರ್ ಆಗಲಿ, ಒಲಿಂಪಿಕ್ ಅಂತ ಹೇಳಿದರೆ ಆಗುವಂಥದ್ದು 4 ವರ್ಷಕ್ಕೊಂದು ಸಲ. ಆದ್ದರಿಂದ 17 ಆದರೆ 21 ಆಗಬೇಕು. 22ರಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರಿಗೆ 4 ವರ್ಷ ಸೆಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಿದರು, ಆ 2022ರಲ್ಲಿ ಅದನ್ನು ವೆಟರನ್ ಮಾಸ್ಟರ್ಸ್ ಒಲಿಂಪಿಕನ್ನು ಕ್ಯಾನ್ಸಲ್ ಮಾಡಿ, ಸೊ ಈಗ ಮೊನ್ನೆ ನೋಡಿ 25ಕ್ಕೆ, ಅದರ 3 ವರ್ಷ, ಅದಕ್ಕೆ ಸ್ವಲ್ಪ ಲಿಮಿಟೇಷನ್ ಇರಲಿಲ್ಲ, ಎಕ್ಸಾಮಿಷನ್ ಇತ್ತು. 2025ರಲ್ಲಿ ವರ್ಲ್ಡ್ ಮಾಸ್ಟರ್ ಗೇಮ್ಸ್ ಅಂದರೆ ಇಂಟರ್ನ್ಯಾಷನಲ್ ಮಾಸ್ಟರ್ಸ್ ಗೇಮ್ಸ್ ಅಸೋಸಿಯೇಷನ್ ಅವರು ಆರ್ಗನೈಸೇಷನ್ ಮಾಡಿದರು, ಅದೇ 17-21 ಪ್ರಕಾರ. ಸೊ ನೆಕ್ಸ್ಟ್ ಈಗ ಅಲ್ಲಿ ಹಾಗೆ ಬೆಳಿ ಸಕ್ಸಸ್ಫುಲ್ ಆಗಿತ್ತು. ನಾನು ಅದೇ 2 ಇದು ಬೆಳ್ಳಿಯ ಪದಕ ತೃಪ್ತಿ ಪಡಬೇಕಾಯಿತು. ಸೊ ನೆಕ್ಸ್ಟ್ ಮೀಟ್ 2000 ಕಾನ್ಸೈಯಲ್ಲಿ 2027ಕ್ಕೆ ಉಂಟು ಅಂತೇಳಿ ಹೇಳಿದೆ. ಯಾಕಂದರೆ 2 ವರ್ಷ ಎಕ್ಸಾಮಿಷನ್ ಮೊನ್ನೆ ಅನೌನ್ಸ್ ಮಾಡಿ ಬಂದೆ. ಸೊ ನಾನು ಈ ಸಂದರ್ಭದಲ್ಲಿ ನಮಗೆ ಇದು ನನ್ನ ಕ್ರೀಡಾಲೋಕದ ವಿಷಯ. ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡಬೇಕಾಗ್ತದೆ. ಆ್ಯಕ್ಚುಲಿ ನಮ್ಮದು ಭಾರತ ದೇಶದ ಕ್ರೀಡೆಯ ವಿಷಯದಾದರೆ ನಾವು ಮಾಸ್ಟರ್ಸ್ ಅಂದರೆ ವೆಟರನ್ಸ್ ಅದು ತಮಗೆ ಈಗಾಗಲೇ ಗೊತ್ತಿರ್ಬೋದು. ಈಗ ಅದೊಂದು ಕ್ಲಾಸಿಫಿಕೇಶನ್ ಹೇಳ್ತೇನೆ. ಅಮೆಚ್ಯೂರ್ ಅಥ್ಲೆಟ್ಸ್ ಅಂದರೆ ಪ್ರಿಲಿಮಿನರಿ ಒಂದು 14 ವರ್ಷವರೆಗೆ ಅವ್ರದ್ದೊಂದು ಕ್ಯಾಟಗರಿ ಬರ್ತದೆ. 14ರಿಂದ 17 ಒಂದು ಮಕ್ಕಳದ್ದು ಕ್ಯಾಟಗರಿ ಬರ್ತದೆ. 17-19ರಿಂದ ಸ್ಟ್ರೈಟ್ 29ವರೆಗೆ ಹೋಗ್ತದೆ. 19ರಿಂದ 29 ಹೋಗುವವರು ಯಾರಂದರೆ ಅಮೆಚ್ಯೂರ್ ಅಥ್ಲೆಟ್ಸ್. ದೇ ಆರ್ ಕ್ಲಾಸಿಫೈಡ್. ಈಗ ಉಸೇನ್ ಬೋಲ್ಟ್ ಆಗಿರಲಿ, ಈಗ ಪೂವಮ್ ಆಗಿರಲಿ, ಎಲ್ಲ ಅವರು 30 ಆಯ್ತಾ ಅಂತ ಹೇಳಿದರೆ ದೇ ಆರ್ ಕ್ಲಾಸಿಫೈಡ್ ಆಸ್ ಮಾಸ್ಟರ್ ಅಥ್ಲೆಟ್ಸ್. ಇಲ್ಲಿ ಇವರಿಗೆ ಇವರಿಗೆ ಮಕ್ಕಳಲ್ಲಿ ಈ 3 ಕ್ಯಾಟಗರಿಯಲ್ಲಿ ಯಾರು ಇದ್ದಾರೆ ಅವರಿಗೆ ಅವರವರ ಏಜ್ ಗ್ರೂಪ್ಗಳಲ್ಲಿ ಇದಿರ್ತದೆ, ಕಾಂಪಿಟೇಷನ್ ಇರ್ತದೆ. 14 ವರ್ಷದೊಳಗೆ, 17 ವರ್ಷದೊಳಗೆ, 19 ವರ್ಷದೊಳಗೆ, ಹೇಗೆ 19-29 ಒಂದು ಅಮೆಚ್ಯೂರ್ ಅಥ್ಲೆಟ್ಸ್ ಅಂತ. ಬಟ್ ಮಾಸ್ಟರ್ ಅಥ್ಲೆಟ್ ಹೇಗೆ ಆಗ್ತಾರೆ ಅಂತ ಹೇಳಿದ್ರೆ 30ರ ನಂತರ ಮಾಸ್ಟರ್ ಅಥ್ಲೆಟ್ ಅಂತ ಕ್ಲಾಸಿಫಿಕೇಶನ್ ಆಗ್ತದೆ.